ಭಾರತೀಯ ಜನತಾ ಪಕ್ಷದ ಮುಖಂಡ ಬಿಎಲ್ ಸಂತೋಷ್ ವಿರುದ್ಧ ಮಾಜಿ ಶಾಸಕ ರಘುಪತಿ ಭಟ್ ಅವರು ತೀವ್ರ ಬೇಸರ ಹೊರಹಾಕಿದ್ದಾರೆ. ನಮ್ಮ ಹಿರಿಯ ರಾಜಕೀಯ ನಾಯಕರ ಮಾತುಗಳನ್ನು ಕೇಳಿದ್ದೇನೆ. ರಾಜಕಾರಣಿಗಳಿಗೆ ಸಂಯಮ ಇರಬೇಕು ಎಂದು ಬಿಎಲ್ ಸಂತೋಷ್ ಹೇಳಿದ್ದರು. ನಮ್ಮ ರಾಷ್ಟ್ರೀಯ ನಾಯಕರು ಕಾರ್ಯಕರ್ತರಿಗೆ ಸಂಯಮ ಬೇಕು ಎನ್ನುತ್ತಾರೆ. ಸಂಯಮ ಕೇವಲ ಉಡುಪಿ ಜಿಲ್ಲೆಯ ಕಾರ್ಯಕರ್ತರಿಗೆ ಮಾತ್ರವೇ ಎಂದು ಮಾಜಿ ಶಾಸಕ ರಘುಪತಿ ಭಟ್ ಪ್ರಶ್ನಿಸಿದ್ದಾರೆ. ಬಿಜೆಪಿಯ ಹಿರಿಯ ಮುಖಂಡರನ್ನು ಟೀಕೆ ಮಾಡುವುದು ಸರಿಯಲ್ಲ. ಅವರು ದೊಡ್ಡವರು. ನಾನು ಅವರಿಗಿಂತ ತುಂಬ ಚಿಕ್ಕವ. ಸಂಯಮದಿಂದ ವಿಜಯೇಂದ್ರ ಅವರಿಗೆ ಅಧಿಕಾರ ತ್ಯಾಗ ಮಾಡಲು ಹೇಳಿ ಎಂದು ಪರೋಕ್ಷವಾಗಿ ತಿರುಗೇಟು ನೀಡಿದ್ದಾರೆ. ಬಿಜೆಪಿಯಲ್ಲಿ ಅಪ್ಪ ಮತ್ತು ಮಕ್ಕಳು ಇಬ್ಬರಿಗೂ ಅಧಿಕಾರ ಬೇಡ. ಅಪ್ಪ ತುಂಬ ಗ್ರೇಟ್ ಆಗಿದ್ದಾರೆ. ಒಬ್ಬ ಮಗನಿಗೆ ಅಧಿಕಾರ ಕೊಡಲಿ, ಇನ್ನೊಬ್ಬ ಮಗ ಪಕ್ಷಕ್ಕಾಗಿ ದುಡಿಯಲಿ. ಅವರ ಸಂಯಮದ ಹೇಳಿಕೆಯನ್ನು ಆಗ ನಾನು ಒಪ್ಪುತ್ತೇನೆ ಎಂದು ಪರೋಕ್ಷವಾಗಿ ಬಿಎಲ್ ಸಂತೋಷ್ ಅವರಿಗೆ ತಿವಿದಿದ್ದಾರೆ. ನನಗೆ 2013ರಲ್ಲಿ ಟಿಕೆಟ್ ನಿರಾಕರಿಸಿದಾಗಲೂ ಸಂಯಮವನ್ನು ಕಳೆದುಕೊಳ್ಳಲಿಲ್ಲ. ಕಳೆದ ಚುನಾವಣೆಯಲ್ಲಿಯೂ ಕೂಡ ಟಿಕೆಟ್ ಸಿಗದಿದ್ದಾಗಲೂ ಸಂಯಮ ಕಳೆದುಕೊಂಡಿಲ್ಲ. ಅಭ್ಯರ್ಥಿಯನ್ನು ನನ್ನ ಕಾರಿನಲ್ಲಿ ಕುಳ್ಳಿರಿಸಿ ಪ್ರಚಾರ ಮಾಡಿ ಗೆಲ್ಲಿಸಿದ್ದೇನೆ ಎಂದು ಹೇಳಿದರು. ಅಪ್ಪ ಪಾಪ ಅವರು ಗ್ರೇಟ್. ಒಬ್ಬ ಮಕ್ಕಳಿಗೆ ಏನಾದ್ರು ಕೊಡ್ತೇವೆ, ನೀವು ಪಕ್ಷಕ್ಕೆ ದುಡಿಲಿ ಅಂತ ಹೇಳಿ, ಆಗ ಅವರ ಸಂಯಮವನ್ನು ಟೆಸ್ಟ್ ಮಾಡಿ. ನಾಳೆ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು, ಅವರಿಗೆ ನೀನು 8 ಕಮ್ಮಿ ಆಯ್ತಪ್ಪ, ನೆಕ್ಸ್ಟ್ ಟೈಮ್ ಒಂದು ನೀವು ಬೇಡ ಅಂತ ಹೇಳಿ ಅವರ ಸಂಯಮವನ್ನು ಪ್ರಶ್ನೆ ಮಾಡಿ. ನನ್ನ ಸಂಯಮ ನಾನು ಕಾಯ್ಕೊಂಡಿದ್ದೇನೆ, ಎಲ್ಲಿಯೂ ಹೇಳ್ತೇನೆ. ಉಡುಪಿಯ ಜನತೆ ಗೊತ್ತಿದೆ. 2013ರಲ್ಲಿ ನನಗೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ನನಗೆ ಸೀಟನ್ನು ನಿರಾಕರಿಸಿ ನನಗೆ ಹೇಳಿದರು, ನೀವು ನಿಂತರೆ ಎಲ್ಲ ಕಡೆ ಬೇರೆ ಪಕ್ಷಕ್ಕೆ ತೊಂದರೆ ಆಗ್ತದೆ, ನಿಲ್ಬೇಡಿ ಅಂತ ಹೇಳಿದ್ರು. ನಾನು ಪಕ್ಷದ ಆದೇಶವನ್ನು ಪಾಲಿಸಿ ಸುಧಾಕರ್ ಶೆಟ್ಟಿ ಕ್ಯಾಂಡಿಡೇಟ್ ಮಾಡಿ ಅವ್ರಿಗಿಂತ ಜಾಸ್ತಿ ನಾನು ಕೆಲಸ ಮಾಡಿ, ಅವ್ರು ಪಾಪ ಸಾಯಿವರೆಗೆ ನೆನಪು ಮಾಡಿದ್ರು. 2023ರಲ್ಲಿ ಸಂಜೆ 5 ಗಂಟೆ 6 ಗಂಟೆಗೂ ನಿಮಗೆ ಸೀಟ್ ಅಂತ ಹೇಳಿದವರು ಟಿವಿ ನೋಡುವಾಗ 9 ಗಂಟೆಗೆ ಹೆಸರು ಚೇಂಜ್ ಆದಾಗ ಅರ್ಧ ದಿವಸದ ಒಳಗೆ ಸಮಯಿಸ್ಕೊಂಡು ಕ್ಯಾಂಡಿಡೇಟ್ ಅನ್ನ ನನ್ನ ಗಾಡಿಯಲ್ಲಿ ಕೂತ್ಕೊಳ್ಸಿಟ್ಟು 40 ದಿವಸ ನೀವು ಎಷ್ಟು ಓಟ್ ಜಾಸ್ತಿ ಕೊಡ್ತೀರಾ ಅಷ್ಟು ನನಗೆ ಗೌರವ ಅಂತ ಕಾಯ ವಾಚ ಮನಸ್ಸನ್ನು ಹೆಂಡತಿಯನ್ನು ಫೀಲ್ಡ್ ಕೆಲಸ ಮಾಡಿದೆ. ಸಂಯಮ ನನಗಷ್ಟಿದೆ. ಬಿಜೆಪಿ ಪಕ್ಷ ನನ್ನನ್ನು ಅಷ್ಟು ಸುಲಭದಲ್ಲಿ ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. ಈಗ ಯಾವುದೇ ಚುನಾವಣೆ ಇಲ್ಲ, ಹಾಗಾಗಿ ನಾನು ಬೇಕಾಗಿಲ್ಲ. ಚುನಾವಣೆ ಬಂದಾಗ ಖಂಡಿತ ಈ ರಘುಪತಿ ಭಟ್ ಬೇಕಾಗುತ್ತಾರೆ. ನನ್ನನ್ನು ಯಾಕೆ ಬಿಜೆಪಿ ದೂರವಿಟ್ಟಿದೆಯೋ ಗೊತ್ತಿಲ್ಲ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ.